ಮಂಗಳೂರಿನ ರಂಗಸ್ಪಂದನ ನೇತೃತ್ವದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಭಾಗಿತ್ವದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವಜನ ಸಂಘ ಹಾಗೂ ಶ್ರೀ ವೀರವಿನಾಯಕ ಜನಸೇವಾ ಟ್ರಸ್ಟ್ ಸಹಕಾರದೊಂದಿಗೆ ಬೊಕ್ಕಪಟ್ಟಣದ ಅಕ್ಷಯ ಸಭಾಂಗಣದಲ್ಲಿ ವಿಸ್ಮಯ ಜಾದೂ ರಂಗ ಚಿತ್ತಾರದ ಚಿತ್ತಾರ 2ನೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನ ಬೊಕ್ಕಪಟ್ಟಣದ ಅಕ್ಷಯ ಸಭಾಂಗಣದಲ್ಲಿ ವಿಸ್ಮಯ ಜಾದೂ ರಂಗಚಿತ್ತಾರದ ಚಿತ್ತಾರ 2ನೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯ ಜಗದೀಶ್ ಶೆಟ್ಟಿಯವರು ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹಿಸುವ ಕೆಲಸ ಆಗಬೇಕಿದೆ. ನಮ್ಮೂರಿನ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ಕೆಲಸ ಆಗಬೇಕಾಗಿದೆ. ಈಗಾಗಲೇ ಹಲವಾರು ಮಂದಿ ರಾಷ್ಟ್ರಮಟ್ಟದಲ್ಲಿ ಮಿಂಚಿದ್ದಾರೆ. ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ವಿಜಿ ಪಾಲ್ ಅವರ ಕೊಡುಗೆ ಅಪಾರ ಎಂದು ಅವರು ಹೇಳಿದರು. ಯಾವುದು ಶಾಶ್ವತ ಅಲ್ಲ. ಅದೆಷ್ಟು ಜನ ಹಣ ಮಾಡಿದ್ದಾರೆ, ಅಂತಸ್ತು ಮಾಡಿದ್ದಾರೆ, ಅದೆಷ್ಟು ಜನ ವಿವಿಧ ಹುದ್ದೆಗಳಿಗೆ ತಗೊಂಡಿದ್ದಾರೆ. ವಿವಿಧ ರಾಷ್ಟ್ರೀಯ ಇದು ಒಂದು ದೊಡ್ಡ ವಿಜ್ಞಾನ ಆಗಿರ್ಬೋದು ಅಥವಾ ದೊಡ್ಡ ರಾಜಕಾರಣಿ ಆಗಿರ್ಬೋದು. ಆದರೆ ತನ್ನನ್ನು ತಾನು ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಜನರ ಆಗುಹೋಗುಗಳ ವಿಚಾರಗಳೊಂದಿಗೆ ಕಣ್ಣನ್ನು ನೋಡಿ, ದೃಷ್ಟನ್ನು ನೋಡಿ, ಅವರಲ್ಲಿರುವಂತಹ ನೋವು, ಅವರಲ್ಲಿರುವಂಥ ಸಂತೋಷ, ಇದನ್ನೆಲ್ಲ ಗ್ರಹಿಸುವಂತಹ ಶಕ್ತಿಯನ್ನು ಇವತ್ತು ಕೊಟ್ಟಿದ್ರೆ ಅದು ಸಂಸ್ಕೃತಿಯನ್ನು ಯಾರು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಅವರಿಗೆ ಮಾತ್ರ. ತದಬಳಿಕ ಅಮೃತ ವಿದ್ಯಾಲಯ ಕ್ಯಾಂಪಸ್ನ ಡೈರೆಕ್ಟರ್ ಯತೀಶ್ ಬೈಕಂಪಾಡಿಯವರು ಮಾತನಾಡಿ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ನಡೆಯಬೇಕು, ಅದಕ್ಕೆ ಬೇಕಾದ ಎಲ್ಲ ಸಹಕಾರ ನೀಡಲಾಗುವುದೆಂದು ಹೇಳಿದರು. ಈ ಕಾರ್ಯಕ್ರಮಕ್ಕೆ ಸೂಕ್ತ ವ್ಯಕ್ತಿಗಳನ್ನು ಕರೆದಿದ್ದೀರಿ. ಮತ್ತು ಇದೇ ಊರಿನ ಟ್ಯಾಲೆಂಟ್ ದಿನೇಶ್ ಕುಂದರ್ ಇರಲಿ, ಲಕ್ಷ್ಮಣ್ ಇರಲಿ. ಮತ್ತು ಇನ್ನೊಂದು ಅಭಿನಂದನೆ ಹೇಳಬೇಕಂದ್ರೆ, ನಮ್ಮ ಈ ಸಂಸ್ಥೆಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಾಗ ನಮಗೆ ಇದೇವರೆಗೆ ಒಂದು ಡಬಲ್ ಧಮಾಕ. ದಿನೇಶ್ ಕುಂದರ್ಗೂ ಸಿಕ್ತು, ಮತ್ತು ನಮ್ಮ ಯುವಜನ ಸಂಘ ವೀರವಿನಾಯಕ ಟ್ರಸ್ಟ್ ಕೂಡ ಸಿಕ್ಕಿದ್ದು ಭಾಳ ಸಂತಸದ ವಿಚಾರ. ನೀವು ಇನ್ನಷ್ಟು, ಯಾಕಂದರೆ ಇದು ಭಾಳ ಹಿಂದೆನೇ ಸಿಗಬೇಕಿತ್ತು. ನಾನು ಮಿಡ್ ಡೇ ಮೀಲ್ ಸರ್ಕಾರ ಮಾಡೋಕ್ಕಿಂತ ಮುಂಚೆನೇ ಅದನ್ನು ಆಲೋಚನೆ ಮಾಡಿ ನೀವು ಇಲ್ಲಿಯ ಪರಿಸರದ ಮತ್ತು ಈ ತಣ್ಣೀರು ಬಾವಿ ಮತ್ತು ಆ ಕಡೆಯ ಜನರ ಮಕ್ಕಳಿಗೆ ಇಲ್ಲಿ ಊಟ ಹಾಕೋದನ್ನು ನಾನು ನೋಡಿದ್ದೇನೆ. ಆ ಕಾರ್ಯಕ್ರಮ ಕೂಡ ನಾವು ಬಂದಿದ್ದೇವೆ. ನಮ್ಮ ಹಿರಿಯರು ವಿಠಲ್ ಕರ್ಕೆರ ಇರ್ಬೋದು, ನಮ್ಮ ಎದುರು ಕೂತಿರೋ ಎಲ್ಲ ಗಣ್ಯರು ನಮ್ಮನ್ನೆಲ್ಲ ಅಲ್ಲಿ ಇಂಥ ಕಾರ್ಯಕ್ರಮಕ್ಕೆ ತೊಡಗಿಸ್ಕೊಂಡಿದ್ರು. ಇನ್ನಷ್ಟು ನಿಮ್ಮಿಂದ ಕಾರ್ಯಕ್ರಮಗಳಾಗಲಿ. ಅಭಿನಂದನಾ ನುಡಿಯನ್ನ ಪತ್ರಕರ್ತ ಯಶವಂತ್ ಬೋಳೂರು ಅವರು ನಿರ್ವಹಿಸಿದ್ರು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪುರಸ್ಕೃತರಾದಂತಹ ನಮ್ಮೆಲ್ಲರ ಅಭಿಮಾನದ ಸಂಘಟನೆ ಬೊಕ್ಕಪಟ್ಟಣ ಯುವಜನ ಸಂಘ, ಅದೇ ರೀತಿ ಶ್ರೀ ವೀರವಿನಾಯಕ ಸೇವಾ ಟ್ರಸ್ಟ್ ಇವರನ್ನು ಈ ಸಂದರ್ಭ, ಈ ಶುಭ ವೇಳೆ ದೊಡ್ಡ ರೀತಿಯಲ್ಲಿ ಅಲ್ಲವಾದರೂ, ಅದ್ಧೂರಿಯಾಗಿ ಅಲ್ಲವಾದರೂ ಭಾವನಾತ್ಮಕವಾದ ಒಂದು ಸ್ಪಂದನೆಯೊಂದಿಗೆ ಸರಳ ರೀತಿಯಲ್ಲಿ ಗೌರವಿಸಬೇಕೆಂಬ ಒಂದು ಸಂಕಲ್ಪವನ್ನು ವಿಜಿ ಪಾಲ್ ಸಂಚಾಲಕತ್ವದ ರಂಗಸ್ಪಂದನ ಆ ಒಂದು ಸಂಕಲ್ಪವನ್ನು ಇಟ್ಟುಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ಯುವಜನ ಸಂಘ ಹಾಗೂ ಶ್ರೀ ವೀರವಿನಾಯಕ ಜನಸೇವಾ ಟ್ರಸ್ಟ್ ಅವರನ್ನ ವೇದಿಕೆಯಲ್ಲಿ ಗಣ್ಯರು ಸನ್ಮಾನಿಸಿದರು. ಇದೇ ವೇಳೆ ಅಂತಾರಾಷ್ಟ್ರೀಯ ಕ್ರೀಡಾ ತರಬೇತುದಾರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವ ದಿನೇಶ್ ಕುಂದರ್ ಅವರನ್ನ ವೇದಿಕೆಯಲ್ಲಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕ್ರೀಡಾ ತರಬೇತುದಾರ ದಿನೇಶ್ ಕುಂದರ್ ಅವರು, ತನ್ನ ಹುಟ್ಟೂರಿನಲ್ಲಿ ಸನ್ಮಾನ ಸಿಕ್ಕಿರುವುದು ನನಗೆ ಪದ್ಮಶ್ರೀ ಹಾಗೂ ದ್ರೋಣಾಚಾರ್ಯ ಪ್ರಶಸ್ತಿ ಸಿಕ್ಕಿದಂತಾಗಿದೆ ಎಂದು ಅವರು ಹೇಳಿದರು. ವಿಜಿಪಾಲ್ ಅವರು ನನ್ನಲ್ಲಿ ಕೇಳಿಕೊಂಡಾಗ ಮೊದಲಿಗೆ ನಾನು ಹೇಳಿದೆ, ನನ್ನ ಊರಲ್ಲಿ ನಾನು ಇಷ್ಟವರೆಗೆ ಸನ್ಮಾನ ಬಂದು ಕೇಳಿದ್ರು ಮಾಡಬೇಕು ಅಂತ. ನಾನು ಅದಕ್ಕೆ ಒಪ್ಕೊಂಡಿಲ್ಲ. ಬೇರೆ ಬೇರೆ ಕಾರಣ ಇದೆ. ಅದಕ್ಕೆ ನಾನು ಅರ್ಹನಲ್ಲ ಅಂತ ನನ್ನ ಭಾವನೆ ಇತ್ತು. ಆದರೆ ಅವರು ನನ್ನ ಚಿಕ್ಕಪ್ಪನಿಗೆ ಸಮಾನ. ನನ್ನ ಚಿಕ್ಕಪ್ಪನೊಟ್ಟಿಗೆ ಅವರ ಒಡನಾಟವನ್ನು ನಾನು ಕಂಡವನು. ನಾನು ಚಿಕ್ಕದಿರುವಾಗ ಕಾಶಿನಾಥ್ ಕರ್ಕೇರ್ ಅವರು, ನನ್ನ ಚಿಕ್ಕಪ್ಪ, ಇವರೆಲ್ಲ ಒಂದು ಟೈಮ್ ಪಾಸ್ಗೆ ಬೇಕಾಗಿ ಏನೋ ಒಂದು ಒಟ್ಟಿಗೆ ಇದ್ದು ಆ ಒಂದು ಸ್ಲೋ ಟೈಮಲ್ಲಿ, ಸ್ಲೋ ಈರಾ ಅಂತ ಹೇಳ್ತೇವೆ ನಾವು. ಈಗ
ಫಾಸ್ಟ್ ಆಗಿದೆ, ಲೈಫೆಲ್ಲ ಬಹಳ ಫಾಸ್ಟ್ ಆಗಿದೆ. ಇಲ್ಲಿ ನನಗೆ ಒಂದೇ ಮಾತು, ಒಂದೇ ನೆನಪು ಬರ್ತದೆ. ಈ ನನ್ನ ಊರಲ್ಲಿ ಸಿಕ್ಕಂಥ ಇವತ್ತಿನ ಸನ್ಮಾನ ನನಗೆ ಅದು ಸಿಕ್ಕಿದ ಪದ್ಮಶ್ರೀ ಅಥವಾ ದ್ರೋಣಾಚಾರ್ಯ ಅವಾರ್ಡ್ ಅಂತ ನಾನು ತಿಳ್ಕೊಳ್ಳಿ. ರಂಗಸ್ಪಂದನ ಸಂಚಾಲಕ ವಿಜಿ ಪಾಲ್ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಕರೀನ 5 ವರ್ಷದಿಂಚೆ ನಾನು ಟೌನ್ ಹಾಲ್ಡ್ ನಾಟಕ ಮಾಲ್ಪಾರ ಶುರು ಮಾಡ್ತೆ. ಇತ್ತ ಬೇತೆ ಬೇತೆ ಕಾರಣ ಅಲ್ಪ ಅಂತ ಜನ ಬರ್ಪೂಜಿ ದಾದ ಅಂದು ಜಗಣ್ಣ ಗೊತ್ತು ಅಂತ ಬರ್ಪಿಲ್ಲಕ ಮಲ್ಪರು ರಿನಿವೇಶನ್ ಆಯ್ಬೇಕು. ದಾದನ ಮಸ್ತ್ ಹೋಮ ದಿಯಾರ್ನಿಕುಲು ಅಲ್ಪ ನಮ್ಮನೆ ಕುದರ್ದ ಸುದರ್ಶ ಹೋಮ ಬೊಕ್ಕೊಂಜಿ ಚಕ್ರ ಹೋಮ ಈ ಚಕ್ರ ಬರ್ಪೂಜವು ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ನಾವು ಏನು ಪನ್ಪ ಸರ್ ಎರಡು ಇತ್ತು ದಾದ ಮಲ್ತೆ ಬಣ್ಣ 3 ವರ್ಷದಿಂಚಿ 20, 17, 18, 19, 20ಕ್ಕೂ ಸರ್ಕಾರ ಅನುಮತಿ ಕೊರ್ಜಿ ಮಲ್ಪರೆ ಬಿಕಾಸ್ ಕೊರೋನಾ. ಗ್ರಾಮಾಂತರ ಪ್ರದೇಶ ಹೋದು ನಾಟಕ ಅಕ್ಕಳನೆ ಮಲ್ಪವನು, ಅಕ್ಕಳನೆ ಹಾಲ್, ಅಕ್ಕಳನೆ ಮೈಕ್, ಅಕ್ಕಳನೆ ಜನ, ಅಕ್ಕಳನೆ ಮಲ್ಪವನು. ಸುರೂತ ನಾಟಕ ಏನು ಮಲ್ತೀನಿ ಶಾರದಾ ವಿದ್ಯಾಲಯಡು ಈ ಕಾನ್ಸೆಪ್ಟ್ನು ಮಾನ್ಯ MB ಪುರಾಣಿಕ್ ಸರ್ಡ ಪನ್ನಾಗ ಅರ ಈತು ಖುಷಿ ಅಂದ್ರಿ വളരെ ಹೆಚ್ಚಿಗೆ ಸರ್ಕಾರದ ದುಡ್ಡು ಅವರೇ ತಿನ್ನೋದು, ಅವರೇ ಕಾರ್ಯಕ್ರಮ ಮಾಡಿದ ಅವರೇ ತಿನ್ನೋದು ಹೆಚ್ಚಿನವರು. ನೀವೀಗ ಆ ದುಡ್ಡನ್ನು ನಮ್ಮ ಮಕ್ಕಳಿಗೆ ಕೊಡ್ತೀರಿ, ನಮ್ಮ ಮಕ್ಕಳಿಂದಲೇ ಕಾರ್ಯಕ್ರಮ ಮಾಡ್ತೀರಿ. ಸಭಾ ಕಾರ್ಯಕ್ರಮ ನಿರ್ವಹಣೆ ಧನ್ಯವಾದ ಸ್ವಾಗತ ಎಲ್ಲ ನೀವೇ ಸರ್ ಮಕ್ಕಳಿಂದ. ಇದು ಖುಷಿ ಒಂದು ಎಲ್ಲ ಮಾಡಿದ್ದೀರಿ ಮಸ್ತ್ ಹಿಂಗೆ ಮಾರ್ಗದರ್ಶನ ಮಾಡ್ತೀರಿ. ಪ್ರಥಮವಾತು ಹಿಂಗೆ ಆಶೀರ್ವಾದ ಮಾಡ್ತಿನಾರು MB ಪುರಾಣಿಕ್ ಸರ್ ಶಾರದಾ ವಿದ್ಯಾಲಯ. ಶ್ರೀ ವೀರವಿನಾಯಕ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷ ಕಿಶೋರ್ ಕುಮಾರ್ ಶೆಟ್ಟಿ ಅವರು ಸ್ವಾಗತಿಸಿದ್ರು. ತಾರನಾಥ್ ಪುತ್ರನವರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಶ್ರೀ ವೀರವಿನಾಯಕ ಜನಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಅವಿನಾಶ್ ಅವರು ವಂದಿಸಿದ್ರು. ಈ ವೇಳೆ ಯುವಜನ ಸಂಘ ಅಧ್ಯಕ್ಷ ಯೋಗೀಶ್ ಸಾಲ್ಯಾನ್, ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ರಂಗಸ್ಪಂದನದ ಕಾರ್ಯದರ್ಶಿ ಸಚಿನ್ ಪಾಲ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ತದಬಳಿಕ ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದೂಗಾರ ಕುದ್ರೋಳಿ ಗಣೇಶ್ ಅವರಿಂದ ಜಾದೂ ಪ್ರದರ್ಶನ ನಡೆಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. Srinivas Hospital, Mukka, Surathkal, venturing out to provide affordable healthcare solutions and services to the community at large. The hospital has all major specialized departments of general medicine, orthopedics and super speciality plastic surgery, general surgery, OBG, pediatrics, ENT, ophthalmology, interventional cardiology, neurosurgery, dermatology, ICU, NICU and PICU. We are supported with diagnostic facilities like fully equipped radiology unit and pathology lab, and support facilities like blood bank, pharmacy and 24/7 ambulance services. For more information, please contact Srinivas Hospital, Mukka, Surathkal. Phone 0824 247 8586.